ಗೋಮಾತೆಯನ್ನ ಸಾಕಿ ಬದುಕು ಸಾಗಿಸುತ್ತಿದ್ದ ಕುಟುಂಬ ಅದು. ದಿನ ಬೆಳಗಾದ್ರೆ ಗೋವುಗಳ ಮುಖ ನೋಡಿ ದೈನಂದಿನ ಚಟುವಟಿಕೆ ಆರಂಭಿಸುತ್ತಿದ್ದ ಈ ಕುಟುಂಬಕ್ಕೆ ಮುದ್ದಿನ ಗೋವುಗಳೇ ಆಸರೆ. ಆದರೆ ಕಳೆದ 18 ವರ್ಷಗಳಿಂದ ಹೈನುಗಾರಿಕೆಯನ್ನೇ ನಂಬಿದ್ದ ಮಂಗಳೂರಿನ ಬೊಂದೇಲ್ ಚರ್ಚ್ ಬಳಿ ನಿವಾಸಿಯಾಗಿರುವ ಲಾರೆನ್ಸ್ ಡಿಸಿಲ್ವಾ ಮತ್ತು ಸರಿತಾ ಡಿಸಿಲ್ವಾ ಅವರ ಕುಟುಂಬಕ್ಕೆ ಗೋಕಳ್ಳ ಸಾಗಾಟದ ಷಡ್ಯಂತ್ರದಿಂದಾಗಿ ಆದ ಆಘಾತ ಅಷ್ಟಿಷ್ಟಲ್ಲ. 15 ವರ್ಷದಿಂದೀಚೆಗೆ ಬರೋಬ್ಬರಿ 48 ಗೋವುಗಳನ್ನು ಕಳವುಗೈದ ಸರಣಿ ಪ್ರಕರಣ ಲಾರೆನ್ಸ್ ಡಿಸಿಲ್ವಾ ಮತ್ತು ಸರಿತಾ ಡಿಸಿಲ್ವಾ ಅವರ ಮನೆಯ ಹಟ್ಟಿಯಲ್ಲೇ ನಡೆದಿದೆ. ಕೇವಲ 5 ತಿಂಗಳ ಅವಧಿಯಷ್ಟರಲ್ಲೇ 7 ದನಗಳು ಕಳವಾಗಿವೆ. ಈ ಬಗ್ಗೆ ಬೇಸರ ವ್ಯಕ್ತಪಡಿಸಿರುವ ಮನೆಯ ಒಡತಿ ಸರಿತಾ ಡಿಸಿಲ್ವಾ 50,000 ಬೆಲೆ ಬಾಳುವ ದನಗಳನ್ನು ಕಳ್ಳರು ಕದ್ದೊಯ್ದಿದ್ದಾರೆ. ಇದರಿಂದಾಗಿ ಹೈನುಗಾರಿಕೆಯನ್ನೇ ಶಾಶ್ವತವಾಗಿ ನಿಲ್ಲಿಸಿಬಿಡುವ ಯೋಚನೆ ಬರುತ್ತಿದೆ. ಪೊಲೀಸರು ಕೇವಲ ಮನೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಾರೆ ಹೊರತು ನಮಗೆ ನ್ಯಾಯ ಸಿಕ್ಕಿಲ್ಲ, ಮಾತ್ರವಲ್ಲದೆ ಬಿಡಿಗಾಸು ಪರಿಹಾರ ಕೂಡ ಸಿಕ್ಕಿಲ್ಲ ಎಂದು ಅಳಲು ವ್ಯಕ್ತಪಡಿಸುತ್ತಾರೆ. ಪ್ರತಿ ಪ್ರಕರಣ ನಡೆದಾಗಲೂ ಪೊಲೀಸರು ಬಂದು ಹೋಗುತ್ತಾರೆ ಹೊರತು ಈ ತನಕ ಒಬ್ಬನೇ ಒಬ್ಬ ಆರೋಪಿಯನ್ನು ಇವರಿಂದ ಬಂಧಿಸಲಾಗಿಲ್ಲ. ಇದರಿಂದಾಗಿ ಹೈನುಗಾರಿಕೆಯೇ ಬೇಡ ಅನ್ನುವಷ್ಟರ ಮಟ್ಟಿಗೆ ನೋವಾಗಿದೆ. 15 ವರ್ಷದಿಂದ ಯಾವೊಬ್ಬ ಅಪರ ಆರೋಪಿಯನ್ನು ಕೂಡ ಪೊಲೀಸ್ ಇಲಾಖೆ ಬಂಧಿಸಿಲ್ಲ ಎಂದು ತಮ್ಮ ಬೇಸರವನ್ನ ಲಾರೆನ್ಸ್ ಡಿಸಿಲ್ವಾ ವ್ಯಕ್ತಪಡಿಸುತ್ತಾರೆ. ಇನ್ನು ಮುಂದಾದರೂ ಹೆಚ್ಚುತ್ತಿರುವ ದನಕಳವು ಪ್ರಕರಣಗಳ ನೈಜ ಆರೋಪಿಗಳನ್ನು ಬಂಧಿಸಿ ಇಂತಹ ಘಟನೆ ಮತ್ತೊಂದು ಯಾರ ಮನೆಯಲ್ಲಿಯೂ ಆಗದಂತೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕಾಗಿದೆ. ಗಂಟೆಗೆ ದನ ಬಿಡ್ತೇವೆ ಮನೆಯಿಂದ ಹಾಲೆಲ್ಲ ಕರೆದು, ಮತ್ತು ಸಂಜೆ ಒಂದು 5 ಗಂಟೆಗೆ ನಾನು ಮತ್ತು ನನ್ನ ಮಗಳು ಹೋಗ್ತೇವೆ ಕರ್ಕೊಂಡು ಬರಲಿಕ್ಕೆ. ಅದಾಗಿ ತುಂಬ ಕಮ್ಮಿ ಬರೋದು, ಅಂದರೆ ಕರು ಇದ್ದರೆ ಮಾತ್ರ ಮನೆಗೆ ಬರ್ತದೆ, ಇಲ್ಲದ್ರೆ ಬರೋದಿಲ್ಲ. 25 ದನಗಳಿವೆ ಈಗ, ಕರು ಒಂದು 6-7 ಕರುಗಳು ಉಂಟು ಅಷ್ಟೇ. ಇಷ್ಟು ಕಷ್ಟಪಟ್ಟು ಸಾಕಿ ಅವರು ಕದ್ದುಕೊಂಡು ಹೋಗೋದಾದರೆ ಇನ್ನು ದನ ಸಾಕಿ ಏನು ಪ್ರಯೋಜನ? ಅದರಿಂದಲೇ ನಮ್ಮದು ಇಷ್ಟ ತನಕ ನಾನು ಮಕ್ಕಳಿಗೆ ಕಳಿಸಿದ್ದು ಅದು ದನದಿಂದಲೇ ಅಲ್ವಾ. ಹಾಲು ಕರೆದು ಹುಲ್ಲೆಲ್ಲ ತಂದು ಹಾಕಿ ಕಷ್ಟಪಟ್ಟು ಮಾರ್ಕೆಟಿಂದ ತಪ್ಪು ಎಲ್ಲ ತಗೊಂಡು ಬಂದು ಕ್ಯಾಬೇಜ್ ತಪ್ಪು ಎಲ್ಲ ಅದರಿಂದ ಕಷ್ಟಪಟ್ಟು ನಾವು ದನ ಸಾಕ್ತಿದ್ದದ್ದು. ಈಗ ಅದೇ ಇಲ್ಲದಿದ್ದರೆ ನಾವು ಸಾಕೇನು ಪ್ರಯೋಜನ? 18 ವರ್ಷ ಆಯಿತು. 18 ವರ್ಷದಲ್ಲಿ 15 ವರ್ಷ ನಮ್ಮದು 48 ದನ ತನಕ ಕಳುವಾಗಿದೆ. ಇದೇ ಒಂದು ತಿಂಗಳಲ್ಲಿ ನಮ್ಮದು 7 ದನ ಕಳುವಾಯಿತು. ಆದರೆ ನಮಗೆ ಗೌರ್ಮೆಂಟಿಂದ ಅವ್ರಿಗೆ ಏನು ಸಾಗಲಿ ಯಾರಿಂದ ನಮಗೆ ಸಹಾಯ ಆಗಲಿಲ್ಲ. ಮತ್ತು ಯಾರಿಗೆ ಸಹ ಏನು ಅರೆಸ್ಟ್ ಮಾಡಲಿಲ್ಲ, ಯಾರಿಗೂ ಸಹ ಇಡಲಿಲ್ಲ. ಇದರ ಬಗ್ಗೆ ಏನಾದರೂ ಮತ್ತೇನಾದರೂ ಪೊಲೀಸರಿಗೆ ಮನವಿ ಏನಾದರೂ ಮಾಡಿದ್ದೀರಾ? ಇಲ್ಲ. ಮತ್ತು ನಿನ್ನೆ ಹೋಗಿ 2 ದನ ಕಳುವಾಯಿತು, ನಮ್ಮದು 2-3 ದನ ನಮ್ಮದೇ ಮಾರ್ಗದ ಬದಿಯಿಂದ ಮನೆ ಮೇಲಿಂದ. ಆಗ ನಾವು ಹೋಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ವಿ. ಅದರಿಂದ ಅವರು ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಇಷ್ಟದಕ್ಕೆ ಯಾರಿಗೆ ಸಹ ಹಿಡಿಲಿಲ್ಲ ಕಳ್ಳರನ್ನು. ಏನು ಮಾಡಬೇಕಂತಿದ್ರೆ ಮುಂದಿನ ಕ್ರಮ ಒಂದು ಸಾಕಾಗಿ ಹೋಯಿತು, ಬೇಡ ಅಂತ ಆಗಿದೆ ಇನ್ನು ದನ ಸಾಕೋದು. ಇಷ್ಟು ದನ ನಾವು ಸಾಕಿ ಎಂತ ಮಾಡೋದು ಅಲ್ವಾ? ಬಾಂಧವ್ಯ ಹೇಗಿತ್ತು ಅಂದರೆ ಒಂದು ದನ ಹೀಗೆ ಒಂದು ಮಗು ಥರ ಸಾಕ್ತೇವೆ ನಾವು. ಇಲ್ಲಿ ಇದ್ದವ್ರಿಗೆಲ್ಲರಿಗೂ ಗೊತ್ತುಂಟು ನಾವು ಹೇಗೆ ಸಾಕ್ತೇವೆ ಅಂತ ಹೇಳಿ. ಒಂದು ದನ ಸಿಗದಿದ್ದರೆ ರಾತ್ರಿ ಎಂಕಲು 18 ವರ್ಷದ್ದು ಯಾನು ಪೆತ್ತ ಸಾಂಗೊಂದಿತ್ತೆ ಅಂಚ 15 ವರ್ಷದಂಚಿ ಎಂಕಲ ಪೆತ್ತಲ್ಲ ಕದ್ಬೋಪುಂಡು. ಈ ತೊಡ್ದು 15 ವರ್ಷದ 40 ಹೆಣ್ಮ ಪೆತ್ತಲ್ಲ ಕದ್ಬೋಂಡು ಎನ್ನ ಎಂಕದೆಲ್ಲ ಪರಿಹಾರ ಬಂದ ತೆಗೆದು ಕಂಪ್ಲೇಂಟ್ ಮಾಡ್ತದೆ. ಇನ್ನು ಮಟ್ಟ ಆರೋಪಿನ ಕೊಲ್ಲ ತೆಗೆದು ಜೇರು ಅದಕ್ಕೆ ಏನಿದೆ ಕಂಪ್ಲೇಂಟ್ ಕೊರ್ಪು ಬಿಡುತ್ತೆ. ಏನು ಪೊಲೀಸ್ ಸ್ಟೇಷನ್ಗೆ ಐಕನಿಗೆ ವೈಕಲ ಹೋಗುಜಿ ಮುರಾನಿ ಕೋಡೆತ್ತು ಮುರಾನಿ ರಾತ್ರಿ ರಡ್ಡು ಮುಲ್ಪನಿ ಎಂಕಲ ಇಲ್ಲದ ಮೆತ್ತದು ರಡ್ಡು ಕೊಂತೇರು ಅಂಚೆ ನೆಟ್ಟಾದ್ರೆ ಇಂಚಾಂಡ ಬಾರಿ ಭಂಗ ಪೆತ್ತ ಸಾಂಕೆರೆ ಯಾನೈಕ ನನ್ನ ಪೆತ್ತ ಬುರ್ಚಂದೆ ಎನ್ನದೆ ಎನ್ನೆಡು ದುಂಬು ಒಂಜಿ ದಿನ ಹೊರನೆ ಏಲ್ಬೋತುಂಡು, ಒಂಜಿ ಸತಿ ಐನ್ ಬೋತುಂಡು. ಎಂಗುಲು ಬುಡುಪ ಪೆತ್ತೊಲ್ಲಿದ್ದ ಓಲ್ಲ ಪೋಂಡ ಎಂಗುಲು ದೇರ್ದು ಕನಪ ರಾತ್ರಿ 10 ಗಂಟೆ ಮುಟ್ಟ ಎಂಗುಲು ನಾಡುವ ಅಂಡ ತಿಕ್ಕುಜಿ ತಿಕ್ಕನ್ನ ಪಕ್ಕತುಲ್ಲೆ ಒಂಜಿ ದಿನ ಬರ್ಪುಜಿ ಬಂದಂಡ ಈ ಬ್ಯಾರ್ಲು ಲಕ್ಕದ ಕೊನೆ ಸರಿ ಆಪುಂಡು. ಐಗೋಸ್ಕರ ನನ್ನ ಅರ್ಧ ಪಕ್ಕ ಎಂಗುಲು ಪೆತ್ತನೆ ಸಾಂಕುನ ಬುರ್ಚಂದ ಎನ್ನದ ನಾನು ಹೊರ ಸಾಂಕುಜಿ ಬಂದು ಮಾರ್ತಿತ್ತೆ. ಅವು ಬುಡ್ಡೆಲ್ಲ ಹೆಂಗೆ ಆಪುಜಿ ಅಂಚೆ ಪೀರ ಕನ ಏರೆ ಸ್ಟಾರ್ಟ್ ಮಾಡ್ತೆ te ಕನದು ಇಂಚಾಂಡ ಏರೆಗೆ ಬೋಡು. ಈ ಡಿಸೆಂಬರ್ ಹಿಡ್ದು ಜನವರಿ ಈ ತಿಂಗಳು ಮುಟ್ಟ ಎನ್ನ ಏಲ್ ಬೆತ್ತ ಬೋಂಡು.